ಮಾಯಾನಗರದ ವಜ್ರದ ಕತೆ ಟೈಟಲೇ ಹೇಳೋ ಹಾಗೆ ನಿಗೂಢವಾದ ರಹಸ್ಯವನ್ನ ಹೊಂದಿರುವಂತಹ ತುಳು ಸಿನಿಮಾ. ನಾಗರಾಜ್ ಮುರುಡೇಶ್ವರ ಅವರ ನಿರ್ಮಾಣದಲ್ಲಿ ಹಾಗೂ ಈಶ್ವರ್ ಪೋಲಂಕಿ ಅವರ ನಿರ್ದೇಶನದಲ್ಲಿ ಮೂಡಿಬಂದಿರುವ ಈ ಸಿನಿಮಾ ಈಗಾಗಲೇ ಕನ್ನಡ ಭಾಷೆಯಲ್ಲಿ ಮೂಡಿಬಂದು ಪ್ರೇಕ್ಷಕರ ಮನಗೆದ್ದಿದೆ. ಇದೀಗ ಈ ಸಿನಿಮಾ ತುಳುವಿಗೆ ಡಬ್ ಆಗಿದ್ದು ಸೆಪ್ಟೆಂಬರ್ 18ರಿಂದ ಕನ್ನಡದ ಪ್ರಪ್ರಥಮ OTT ಪ್ಲಾಟ್ಫಾರ್ಮ್ V4STREAM ಮೂಲಕ ವರ್ಲ್ಡ್ ವೈಡ್ ಸ್ಟ್ರೀಮಿಂಗ್ ಆಗಲಿದೆ. ಸಿನಿಮಾ ಹೇಗಿದೆ ಅನ್ನೋ ಡೀಟೇಲ್ಸ್ ಬರ್ತಾ ಇತ್ತು ನೋಡಿ. ಮಾಯಾನಗರದ ವಜ್ರದ ಕತೆ V4STREAMನಲ್ಲಿ ರಿಲೀಸ್ ಆಗ್ತಿರುವ ಎರಡನೇ ತುಳು ಡಬ್ಬಿಂಗ್ ಸಿನಿಮಾವಾಗಿದೆ. ಅನೇಕ ಬಗೆಯ ವಿನೂತನ ತಾಂತ್ರಿಕ ಅಂಶಗಳನ್ನು ಹೊಂದಿಕೊಂಡಿರುವ ಈ ಸಿನಿಮಾದ ಪಾತ್ರಗಳಿಗೆ ಕರಾವಳಿಯ ಅನೇಕ ಪ್ರತಿಭೆಗಳು ಧ್ವನಿ ನೀಡಿದ್ದಾರೆ. ಈ ಮೂಲಕ ತುಳು ಭಾಷೆಗೆ ಒಂದು ಅನನ್ಯ ಬಗೆಯ ಸಿನಿಮಾವನ್ನ V4STREAM ನೀಡುತ್ತಿದೆ. ಪ್ರತಿ ಕ್ಷಣ ಕೂಡ ನಿಮ್ಮನ್ನ ಬಿಚ್ಚಿ ಬೀಳಿಸುವಂತಹ ದೃಶ್ಯ ಈ ಸಿನಿಮಾದಲ್ಲಿದೆ. ನಾಗರಾಜ್ ಮುರುಡೇಶ್ವರ ಅವರ ಸಿನಿಮಾದಲ್ಲಿ ಹಾಗೂ ಈಶ್ವರ್ ಪೋಲಂಕಿ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರೋ ಈ ಸಿನಿಮಾದಲ್ಲಿ ನಿಗೂಢತೆ ಅಡಗಿದೆ. ಸಂಪತ್ತಿನ ವಿಚಾರವಾಗಿ ಎರಡು ರಾಜಮನೆತನಗಳ ನಡುವೆ ನಡೆದ ಯುದ್ಧ, ಸಂಪತ್ತನ್ನ ಉಳಿಸಿಕೊಳ್ಳಲು ಆ ರಾಜಮನೆತನಗಳು ಮಾಡಿದ ಪ್ರಯತ್ನವೇ ಈ ಸಿನಿಮಾದ ಜೀವಾಳ. ಒಂಜೆ ಪಾತೆರೊಡು ಯಾ ನಿನ್ನಲೆಂದೆಪನ ನಿನ್ನ ನೋಟೊಡು ಆ ಸೂಚನೆದಾದಪನ ಪ್ರೀತಿ ರೀತಿಡೆನೆ ಪ್ರೀತಿಲ ಕವಿತೆಡೆ ಬರೆದು ಬಿಡು ಕಣ್ಣ ತೆಲಿ ಕೆಡೆನೆ ಇನ್ನ ಉತ್ತರ ತೆರೆದೆ ಬಿಡು. ದುಷ್ಪ್ರವೃತ್ತಿಯ ರಾಜಮನೆತನದಿಂದ ತಮ್ಮ ಸಂಪತ್ತನ್ನ ಉಳಿಸಿಕೊಳ್ಳಲು ಸಜ್ಜನ ರಾಜಮನೆತನವೊಂದು ದೇವಾಲಯವನ್ನ ನಿರ್ಮಿಸಿದೆ. ಆ ದೇವಾಲಯದಲ್ಲಿಟ್ಟ ಸಕಲ ಸಂಪತ್ತಿಗೆ ಒಂದು ನಿರ್ದಿಷ್ಟ ವಸ್ತುವನ್ನ ಕೀಲಿಯನ್ನಾಗಿ ರೂಪಿಸಲಾಗ್ತಾ ಇದೆ. ಆ ನಿರ್ದಿಷ್ಟ ವಸ್ತುವೇ ವಜ್ರ. ಆ ವಜ್ರ ಎಲ್ಲಿರುತ್ತದೆ, ಅದನ್ನ ಪಡೆಯುವುದು ಹೇಗೆ ಎನ್ನುವ ನಿಟ್ಟಿನಲ್ಲಿ ನಡೆಯುವ ಹೋರಾಟವೇ ಈ ಚಿತ್ರದ ಪ್ರಮುಖ ಅಂಶ. ಅದ್ಭುತ ತಂತ್ರಜ್ಞರ ಸಮ್ಮಿಲನದೊಂದಿಗೆ ಮೂಡಿಬಂದಿರುವ ಈ ಸಿನಿಮಾ ತುಳುನಾಡಿಗೆ ಹೇಳಿ ಮಾಡಿಸಿದ ಸಿನಿಮಾ ಆಗಿದೆ. ಇನ್ನು ಈ ಸಿನಿಮಾದಲ್ಲಿ ದಾವಣಗೆರೆಯ ಹುಡುಗ ಅರ್ಜುನ್ ಸುಹಾನ್ ಮತ್ತು ರೂಪಿಕಾ ಈ ಚಿತ್ರದ ನಾಯಕ ನಾಯಕಿಯರಾಗಿ ಅಭಿನಯಿಸಿದ್ದಾರೆ. ಅರ್ಜುನ್ ಅವರು ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿದ್ರೂ ಕೂಡ ಯಾವುದೇ ಕೊರತೆ ಇಲ್ಲದೆ ತಮ್ಮ ಪಾತ್ರದ ಜವಾಬ್ದಾರಿಯನ್ನ ಪೂರ್ಣಗೊಳಿಸಿದ್ದಾರೆ. ಚಿತ್ರದಲ್ಲಿ ಅವರ ಆಕ್ಟಿಂಗ್ ಎಲ್ಲವೂ ವಿಭಿನ್ನವಾಗಿದೆ. ಇನ್ನು ಚಿತ್ರದ ನಾಯಕ ನಟಿ ರೂಪಿ ಕೂಡ ಸಿನಿಮಾದಲ್ಲಿ ಅದ್ಭುತವಾಗಿ ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಇನ್ನು ರವಿಚೇತನ್ ಅವರು ವಿಲನ್ ಆಗಿ ಆರ್ಭಟಿಸಿದ್ದಾರೆ. ಒಟ್ಟಾರೆ ಕನ್ನಡ ಸಿನಿಮಾವೊಂದು ತುಳುವಿಗೆ ಡಬ್ ಆಗಿದ್ದು ಕರಾವಳಿಯ ಖ್ಯಾತ ಕಲಾವಿದರ ಧ್ವನಿಯಲ್ಲಿ ಸಿನಿಮಾ ಅತ್ಯದ್ಭುತವಾಗಿ ಮೂಡಿಬಂದಿದೆ. ಸಿನಿಮಾವನ್ನ ನೋಡಲು ಆಂಡ್ರಾಯ್ಡ್ ಫೋನ್ ಬಳಕೆದಾರರು ಗೂಗಲ್ ಪ್ಲೇಸ್ಟೋರ್ನಿಂದ V4STREAM ಆಪ್ ಡೌನ್ಲೋಡ್ ಮಾಡಿಕೊಂಡು ನೋಡಿ ಆನಂದಿಸಬಹುದು. ಮಾಯಾನಗರದ ವಜ್ರದ ಕಥೆ. ಬ್ಯೂರೋ ರಿಪೋರ್ಟ್ V4 News 24/7 ಮಂಗಳೂರು.